ವಿದ್ಯುತ್ ಉತ್ಪಾದನಾ ಕ್ಷೇತ್ರದಲ್ಲಿ ತೀರಾ ಹಿಂದುಳಿದಿರುವ ದಕ್ಷಿಣ ಆಫ್ರಿಕಾ ಖಂಡದ ತಾಂಜಾನಿಯಾ ದೇಶದ 11 ಮಂದಿಯ ತಂಡ ಉಡುಪಿಗೆ ಆಗಮಿಸಿದೆ. ಇಲ್ಲಿನ ಸೌರಶಕ್ತಿಯ ಬಳಕೆಯ ಕುರಿತು ಅಧ್ಯಯನವನ್ನು ನಡೆಸಿದೆ. ನವೆಂಬರ್ 6ರಂದು ಭಾರತಕ್ಕೆ ಆಗಮಿಸಿರುವ ತಂಡ ಡಿಸೆಂಬರ್ 3ರವರೆಗೆ ಸೌರಶಕ್ತಿ ಬಳಕೆಯ ವಿವಿಧ ಕ್ಷೇತ್ರಗಳ ಪರಿಚಯ ಮಾಡಿಕೊಂಡು ಅದನ್ನು ತಾಂಜಾನಿಯಾದಲ್ಲಿ ಅಳವಡಿಸಿಕೊಳ್ಳಲು ಉದ್ದೇಶ ಹೊಂದಿದೆ. ಕಳೆದ 3 ದಿನಗಳಿಂದ ಉಡುಪಿ ಮಣಿಪಾಲದಲ್ಲಿರುವ ಭಾರತೀಯ ವಿಕಾಸ ಟ್ರಸ್ಟ್ನಲ್ಲಿ ಉಡುಪಿ ಜಿಲ್ಲೆಯ ವಿವಿಧ ಕಡೆಗಳ ಸೌರ ವಿದ್ಯುತ್ ಬಳಕೆಯ ವಿಧಾನದ ಬಗ್ಗೆ ಪರಿಚಯವನ್ನು ಪಡೆದುಕೊಂಡಿದೆ. ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ತಾಂಜಾನಿಯಾ ಅಧ್ಯಯನ ತಂಡ ಅನುಭವಗಳನ್ನು ಹಂಚಿಕೊಂಡಿತ್ತು. ತಾಂಜಾನಿಯಾ ದೇಶದ ರಾಷ್ಟ್ರೀಯ ವಿದ್ಯುತ್ ಜಾಲವನ್ನು ಎಲ್ಲ ಪ್ರದೇಶಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಿಗೆ ತಲುಪಿಸಲು ಸಾಧ್ಯವಾಗಿಲ್ಲ. ಆದ್ದರಿಂದ ಸೌರಶಕ್ತಿಯ ಬಗ್ಗೆ ಆಸಕ್ತಿ ಉಂಟಾಗಿದೆ ಅಂತ ಹೇಳಿದರು. But as he rightly said, there are efforts now to see to it that energy, solar energy, energy from other sources is used to address other challenging, other pressing problems in the country, particularly poverty reduction. And you can reduce poverty by helping people to produce products, to offer services. ತಾಂಜಾನಿಯಾದಲ್ಲಿ ಕೇವಲ 33% ಕುಟುಂಬಗಳು ಮಾತ್ರ ವಿದ್ಯುತ್ ಸಂಪರ್ಕವನ್ನು ಹೊಂದಿದೆ. ಈ ಪೈಕಿ 70% ವಿದ್ಯುತ್ ಜೈವಿಕ ಇಂಧನದಿಂದ ಮತ್ತು 26% ಸೌರಶಕ್ತಿಯಿಂದ ಉತ್ಪಾದನೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು.